ಅದೊಂದು ಅದ್ಭುತವಾದ ಅಧ್ಯಾಯ. ವಿಭೂತಿ ಹೆಸರೇದ್ರದ್ದು ವಿಭೂತಿ ಯೋಗ ಅಂತ. ವಿಭೂತಿ ಅಂದರೆ ಅರ್ಥ ಏನು? ವಿಶೇಷವಾದ ಭೂತಿ ಅಂತ. ಭೂತಿ ಅಂದರೆ ಐಶ್ವರ್ಯ ಅಂತ. ವಿಭೂತಿ ಅಂದರೆ ವಿಶೇಷವಾದ ಐಶ್ವರ್ಯ. ವಿಶೇಷವಾದ ಐಶ್ವರ್ಯ ಏನಪ್ಪ ಅಂದರೆ ಒಂದು ಪರಮ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಅಂತ. ಏನು ಆ ಪರಮಸತ್ಯ? ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ. ಕೃಷ್ಣನನ್ನು ಅರ್ಜುನ ಕೇಳ್ತಾ ಇದ್ದಾನೆ 10ನೇ ಅಧ್ಯಾಯದಲ್ಲಿ. ನೋಡಪ್ಪ, ನೀನು ಎಲ್ಲೆಲ್ಲೂ ಇದೀಯಾ ಅಂತ ಹೇಳ್ತಾ ಇದ್ದೀಯ. ಆ ಎಲ್ಲೆಲ್ಲೂ ಇದೀಯಾ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಎಲ್ಲೆಲ್ಲಿಯೂ ಇದ್ದಾನೆ ನರಸಿಂಹಾವತಾರದ ಮೂಲ ಉತ್ತರ ಅದು. ಇಲ್ಲಿದ್ದಾನೋ ಇಲ್ಲಿದ್ದಾನೆ, ನಿಮ್ಮ ಪಕ್ಕದಲ್ಲಿದ್ದಾನೆ, ನಿಮ್ಮ ಒಳಗಿದ್ದಾನೆ, ನಿಮ್ಮ ಹಿಂದಿದ್ದಾನೆ, ನಿಮ್ಮ ಮುಂದಿದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ. ಸರ್ವಾಂತರ್ಯಾಮಿ ಅನ್ನೋ ಪದ ಹೇಳ್ತೀವಿ ರೀ ನಾವು. ಸರ್ವಾಂತರ್ಯಾಮಿ ಅಂದರೆ ಅರ್ಥ ಏನು? ಸರ್ವ ಅಂತರಾತ್ಮಗಳಲ್ಲಿಯೂ ಇದ್ದಾನೆ. ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಹೇಳ್ಬಿಡ್ತೀವಿ ನಾವು ಸುಮ್ಮನೆ. ಆದರೆ ಅದನ್ನು ಭಾವಿಸಲ್ಲ ನಾವು. ಎಲ್ಲೆಲ್ಲಿಯೂ ಇದ್ದಾನೆ. ಕನಕದಾಸರಿಗೆ ದೇವರಿಲ್ಲದಿರೋ ಹಣ್ಣು ತಿನ್ನಯ್ಯ ಅಂದರೆ ಕೃಷ್ಣ ಇಲ್ಲದಿರೋ ಜಾಗ ಯಾವುದೇ ಬಾಳೆಹಣ್ಣು ತಿನ್ನೋಕ್ಕೆ ಆಗಲಿಲ್ಲ ಅವನು. ಆ ರೀತಿಯ ಮನಸ್ಸತ್ವ ನಿಮಗಿರಬೇಕು. ಅದನ್ನು ವಿಭೂತಿ ಯೋಗದಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂ ಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ಉದ್ದಕ್ಕೆ ಪಟ್ಟಿ ಕೊಡ್ತಾನೆ. ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಇಲ್ಲಿದ್ದೀನಿ, ಅಲ್ಲಿದ್ದೀನಿ, ಎಲ್ಲೆಲ್ಲೂ ಇದ್ದೀನಿ. ಕೊನೆಗೊಂದು ಮಾತು ಹೇಳ್ತಾನೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮತೇಯೋಂಶ ಸಂಭವಂ. ಎಲ್ಲೋ ಹುಡ್ಕೊಂಡೋಗ್ಬೇಕಿಲ್ಲಯ್ಯ ನೀನು. ಯದ್ಯದ್ವಿಭೂತಿ ಮತ್ಸತ್ವಂ. ಯಾರೋ ಒಬ್ಬರನ್ನು ನೋಡ್ತೀಯ, ಯಾವುದೋ ಒಂದು ಜಾಗ ನೋಡ್ತೀಯ, ಯಾವುದೋ ಒಂದು ನದಿಯನ್ನು ನೋಡ್ತೀಯ, ಯಾವುದೋ ಒಂದು ಪ್ರತಿಮೆಯನ್ನು ನೋಡ್ತೀಯ. ಅಲ್ಲಿ ನಿನಗೆ ಒಂದು ವಿಶೇಷವಾದ ಅನುಭವ ಆಗುತ್ತೆ. ಶೃಂಗೇರಿ ಶಾರದೆ ನೋಡ್ತೀರ್ರಿ, ನಿಮಗೊಂದು ವಿಶೇಷವಾದ ಅನುಭವ ಆಗುತ್ತೆ. ನೋಡಬೇಕು, ಶಾರದೆಯನ್ನು ನೋಡುವಂತೆ ನೋಡಬೇಕು. ಸರಸ್ವತಿ ಕೂತಿದ್ದಾಳೆ ಎನ್ನತಕ್ಕಂಥ 100ಕ್ಕೆ 100ರಷ್ಟು ನಂಬಿಕೆಯಿಂದ ನೋಡಬೇಕು. ನಿಮಗೆ ಬುದ್ಧಿ ಬಂದುಬಿಡುತ್ತೆ, ಜ್ಞಾನ ಬಂದುಬಿಡುತ್ತೆ. ಬರಬೇಕು, ನೋಡಬೇಕು. ಗಂಗಾ ನದಿ ಹರಿತಾ ಇರುತ್ತೆ. ಎಷ್ಟು ಸಾವಿರ ವರ್ಷಗಳಿಂದ ಹರಿತಾ ಇದ್ದೀರಿ. ನಮ್ಮಪ್ಪ ಅವರಪ್ಪ 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 ಸತ್ತೋಗ್ಬಿಟ್ಟಿದ್ದಾರೆ. ಅದರೊಳಗೆ ಮಿಂದೆದ್ದು ಗಂಗಾ ನದಿ ಹರಿತಾನೇ ಇದೆ. ಯದ್ಯದ್ವಿಭೂತಿ ಮತ್ಸತ್ವಂ. ನಿಮಗೆ ಯಾವುದೋ ಒಂದು ಜಲ ತಿರುಪತಿ ತಿಮ್ಮಪ್ಪ, ಅದರೊಳಗೂ ಗರುಡೋತ್ಸವ ಆದಾಗ 3-4 ಲಕ್ಷ ಜನ ಸೇರ್ತಾರೆ ಅವತ್ತಿನ ದಿವಸ. ನೀರು ಹಂಚೋದು ಹೇಗೇನೋ ದೊಡ್ಡ ಪ್ರಶ್ನೆ ಆ ಪರ್ವತದಲ್ಲಿ. ಪ್ರತಿನಿತ್ಯ 1 ಲಕ್ಷ ಜನ ಇರ್ತಾರೆ, ಕನಿಷ್ಠ ಅಂದರೆ 1 ಲಕ್ಷ ಜನ ಪ್ರತಿನಿತ್ಯ. ದಯವಿಟ್ಟು ಗಮನಿಸಿ, ನೀರಲ್ಲ, ಲಕ್ಷ ಜನಕ್ಕೂ ಊಟ ನಡೀತಾ ಇರುತ್ತೆ ಪ್ರತಿನಿತ್ಯ. ದೊಡ್ಡ ವಿಸ್ಮಯ ಅಲ್ಲೇನ್ರಿ ಇದು. ಯದ್ಯದ್ವಿಭೂತಿ ಮತ್ಸತ್ವಂ. ನೀವಂಥದ್ದು ಏನೋ ನೋಡ್ತೀರಿ, ನೋಡೋ ಕಣ್ಣು ಬೇಕಷ್ಟು. ಉದಾಹರಣೆಗೆ ಮೋದಿಯವರು ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ, ಗಮನಿಸಿ. ನನಗೆ ಅವರಲ್ಲಿ ವಿಭೂತಿ ಕಾಣುತ್ತೆ. ಹೇಗೆ ಕಾಣುತ್ತೆ? ಅವರು ಶಕ್ತಿ ಉಪಾಸಕರು. ನಿಮಗೆಲ್ಲ ಗೊತ್ತಿದೆ, ನವರಾತ್ರಿಯಲ್ಲಿ ಉಪವಾಸ ಮಾಡ್ತಾರೆ ಅಂತ. ನವರಾತ್ರಿಯಲ್ಲಿ ಉಪವಾಸ ಮಾಡುತ್ತಾರೆ ಅಂದರೆ ನೀವು ದಯವಿಟ್ಟು ಗಮನಿಸಿ, ಬಿಸಿ ನೀರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾರೆ. ಎಷ್ಟು ದಿವಸ? 9 ದಿವಸಗಳ ಕಾಲ ಚಂಡೀ ಪಾರಾಯಣವನ್ನು, ಇವತ್ತಿಗೂ ಚಂಡೀ ಪಾರಾಯಣವನ್ನು ಮಾಡುತ್ತಾ, ನಮ್ಮಲ್ಲಿ ಹಲವಾರು ಜನ ಮಾಡ್ತಾರಪ್ಪ, ಉಪವಾಸನೂ ಮಾಡ್ತಾರೆ. ಪ್ರಶ್ನೆ ಅದಲ್ಲ. ಒಂದು ಸಲ ನವರಾತ್ರಿ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋಗಬೇಕಾಯಿತು. ಈ ರಾಜತಾಂತ್ರಿಕ ಮರ್ಯಾದೆಗಳಿರುತ್ತೆ, ನಾವು ನೋಡ್ತೀವಿ ಅದನ್ನು. ಅಲ್ಲಿ ಆ ಕಡೆ ಆ ದೇಶದ ಅಧ್ಯಕ್ಷನ ಜೊತೆಗೆ ಒಂದು 20 ಜನ ಕೂತಿರ್ತಾರೆ, ಈ ಕಡೆ ಪ್ರಧಾನಮಂತ್ರಿ ಮೋದಿಯವ್ರ ಜೊತೆಗೆ ಒಂದು 20 ಜನ ಕೂತಿರ್ತಾರೆ. ಅವರ ಕಣ್ಣು ಮುಂದೆ ನೂರಾರು ಭಕ್ಷ್ಯಗಳು ತಯಾರಾಗಿರುತ್ತೆ. ಮೊದಲೇ ಎಲ್ಲ ಪಟ್ಟಿ ತಗೊಳ್ತಾರೆ, ಇವರು ಊರಿನಲ್ಲಿ ಯಾವ್ದು ತಿಂತಾರೆ, ಯಾವುದು ಭಾಳ ಇಷ್ಟವಾಗಿರ್ತಕ್ಕಂಥದ್ದು ಅಂತ ತಿಂಗಳುಗಳ ಮುಂಚೆನೇ ಎಲ್ಲ ಲೆಕ್ಕ ಹಾಕಿ ಪಟ್ಟಿ ತಗೊಂಡು ತಯಾರು ಮಾಡ್ತಾರೆ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಈ ಮಹಾನುಭಾವ ಬಿಸಿನೀರು ಕುಡ್ಕೊಂಡು ಕೂತಿರ್ತಾರೆ. ಅದು ದೊಡ್ಡ ವಿಷಯ ಅಲ್ಲ. ಪ್ರತಿನಿತ್ಯ 4-5 ಸಭೆಗಳನ್ನು ಮಾಡ್ತಾರೆ. ಅದೂ ಇರಲಿ ಅಂದ್ಕೊಂಡ್ರೆ
ರಾಜತಾಂತ್ರಿಕ ಸಂಧಾನಗಳು ನಡೆಸ್ತಾರೆ. ಹೊಟ್ಟೆಗೇನೂ ಇಲ್ಲ, ಸಭೆಗಳನ್ನು ನಡೆಸ್ತಾರೆ, ಬಹಿರಂಗ ಉಪನ್ಯಾಸಗಳನ್ನು ಕೊಡ್ತಾರೆ. 9 ದಿವಸಗಳು ಹಾಗಿದ್ದು ಭಾರತಕ್ಕೆ ವಾಪಸ್ ಬಂದರೆ ತಕ್ಷಣ ಒಂದು ಮಂತ್ರಿಮಂಡಲ ಸಭೆ ಕರೀತಾರೆ. ಇದರ ಜೊತೆಗೆ ಚಂಡಿ ಪಾರಾಯಣ ಮಾಡ್ತಾ ಇರ್ತಾರೆ. ಎಲ್ಲಿದೆ ಆ ಶಕ್ತಿ ಅವರಿಗೆ? ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ. ಆ ಮೋದಿಯವರು ನೋಡಿದರೆ ಕೃಷ್ಣ ಅಲ್ಲಿದ್ದಾನೆಯ ಅನಿಸ್ತಾನೆ. ಯದ್ಯದ್ವಿಭೂತಿ ಮತ್ಸತ್ವಂ. ನಾವು ಯಾವುದೇ ವ್ಯಕ್ತಿಯಲ್ಲಿ, ಸ್ಥಳದಲ್ಲಿ, ಪ್ರತಿಮೆಯಲ್ಲಿ, ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಿ, ಬೇಡಿ, ಈ ಬ್ರಹ್ಮರಥೋತ್ಸವ ನಡೀತಲ್ರಿ, ಅದು ಯಾವುದೋ ಒಂದು ಊರು ಒಂದು ಹಳ್ಳಿ ಅಂತ, ಒಂದು ತಹಶೀಲು ಅಂತ, ಆ ಇಡೀ ಊರಿನಲ್ಲಿ ಒಂದು 5-6 ಸಾವಿರ ಜನ ಇರ್ತಾರೆ ಅಂದ್ಕೊಳ್ಳಿ. ನೀವು ಪರೀಕ್ಷೆಯಿಂದ ನೋಡಿ, ನಾಳೆ ಪರೀಕ್ಷೆ ಮಾಡಿ, ನೀವು ಎಲ್ಲೋ ಒಂದು ಕಡೆ ಬ್ರಹ್ಮರಥೋತ್ಸವ ಆಗ್ತಾಯಿದೆ, ಬೆಳಗ್ಗೆ 10 ಗಂಟೆಗೆ ಹೋಗಿ ನೋಡಿ. ಅಲ್ಲೊಂದು 50-60 ಜನ ಪುರೋಹಿತರು ಆ ತೇರಿಗೆ ಅದು ಇದು ಮಾಡಿರ್ತಾರೆ, ಅರಿಶಿಣದ ಉಂಡೆ ಇಟ್ಟಿರ್ತಾರೆ, ದಾರ ಕಟ್ಟಿರ್ತಾರೆ, ಕಲಶನ ಸ್ಥಾಪನೆ ಮಾಡ್ತಿರ್ತಾರೆ, ಒಂದು 60-70 ಜನ ಇರ್ತಾರೆ. 12 ಗಂಟೆ ಆಗೋಷ್ಟಿಗೆ 1000 ಜನ ಬಂದು ತೇರು ಎಳೆದು ಬಿಡ್ತಾರೆ ರೀ. 10 ಗಂಟೆಯಲ್ಲಿ ಜನ ಇರಲ್ಲ, ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಬಂದರು? ಅದನ್ನು ನೋಡಿದರೆ ನನಗನ್ನಿಸಬೇಕು, ಇದು ವಿಭೂತಿ. ಆ ಕ್ಷೇತ್ರದಲ್ಲಿ ಆ ಶಕ್ತಿ. ಕ್ಷೇತ್ರ ಅಂದರೆ ಅರ್ಥ ಏನಪ್ಪ ಅಂದರೆ ಈ ಕಾಶಿ ಕ್ಷೇತ್ರ. ಈಶ್ವರ ಹೇಳಿದ್ದಾನೆ, ಸ್ವಪಾದತಲ ನಿರ್ಮಿತಂ. ಈ ಕಾಶಿ ಕ್ಷೇತ್ರ ಪ್ರಪಂಚದ 4 ಹಳೆಯಲ್ಲಿ ಒಂದು ಪಟ್ಟಣ. ಅದು ಅತ್ಯಂತ ಹಳೆಯ ಪಟ್ಟಣ ಅಂದರೆ ಭಾರತದಲ್ಲಿ ಕಾಶಿ ಕ್ಷೇತ್ರ. ಅಂದಿನಿಂದ ಇಂದಿನ ತನಕ ನೀವು ನಾಳೆ ಹೋಗಿ, ನಾಡದ್ದು ಹೋಗಿ, ಆ ಇಡೀ ಕಾಶಿ ಕ್ಷೇತ್ರದಲ್ಲಿ ಜನವೋ ಜನ, ಜಾತ್ರೆ ಪ್ರತಿನಿತ್ಯ ಜಾತ್ರೆನೇ. ಇಲ್ಲಿ ರಸ್ತೆಯಲ್ಲಿ ಓಡಾಡೋಕ್ಕೆ ಜಾಗ ಇರಲ್ಲ. ಹೇಗಿದೆ? ಸ್ವಪಾದ ತಲ ನಿರ್ಮಿತೇ. ಈ ಕಾಶಿ ಪಟ್ಟಣದಲ್ಲಿ ನಾನು ನನ್ನ ಪಾದವನ್ನು ಇಟ್ಟಿದ್ದೇನೆ. ಆ ಪಾದದಿಂದ 12 ಹರಿದಾರಿ ದೂರವನ್ನು ಕ್ಷೇತ್ರ ಅಂತ ಕರೀತಾರೆ. ಅಷ್ಟು ಕ್ಷೇತ್ರದ ಒಳಗೆ ಆ ಈಶ್ವರನ ಪ್ರಭಾವ ನಡೀತಾ ಇರುತ್ತೆ. ಇದನ್ನೆಲ್ಲ ನೀವು ನೋಡಿದರೆ ವಿಭೂತಿ, ವಿಶೇಷವಾದ ಐಶ್ವರ್ಯ ಅಲ್ಲಿದೆ. ಯದ್ಯದ್ ವಿಭೂತಿ ಮತ್ಸತ್ವಂ. ಎಲ್ಲೆಲ್ಲಿ ಇಂತಹ ವಿಭೂತಿಗಳು ನೋಡುತ್ತೀರೋ, ಎಲ್ಲಿ ಹುಡುಕೊಂಡು ಹೋಗಬೇಕಾದ್ರೆ ನಿಮ್ಮ ಕಣ್ಮುಂದೆ ಕಾಣುತ್ತೆ. ಎಲ್ಲೆಲ್ಲಿ ನೋಡುತ್ತೀರೋ ಅಲ್ಲಿ ಶ್ರೀಮದೂರ್ಜಿತಮೇವವಾ. ಅದಕ್ಕೆ ಒಂದೇ ಒಂದು ಪರೀಕ್ಷೆ ಏನಪ್ಪ ಅಂದರೆ, ನೋಡ್ತಿದ್ದಾಗೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು ನಿಮಗೆ. ತಿರುಪತಿ ತಿಮ್ಮಪ್ಪನ ನೋಡಬೇಕಾದ್ರೆ ಗಂಟೆ ಕಾಯ್ತೀರಿ. ಈಗಂತೂ ವ್ಯವಸ್ಥೆ ಆಗಿಬಿಟ್ಟಿದೆ. ಮೊದಲೆಲ್ಲ 12-18 ಗಂಟೆ ಕಾಯ್ತೀರಿ ನೀವು ಸರತಿ ಸಾಲಿನಲ್ಲಿ. ಮಧ್ಯದಲ್ಲಿ ತಿಂಡಿ ಸಿಗುತ್ತೆ, ಏನೇನೋ ಆಗುತ್ತೆ. 10-12 ಗಂಟೆ ಕಾದು ಆ ತಿರುಪತಿ ತಿಮ್ಮಪ್ಪನ ನೋಡ್ತೀರ್ರಿ. ಎಷ್ಟೊತ್ತು? 1 ನಿಮಿಷನೂ ಇಲ್ಲ. ಈಗ ಹೋಗ್ತೀರಿ, ಹೀಗೆ ಬರ್ತೀರಿ, ಅಷ್ಟರೊಳಗೆ ಒದ್ದಾಡ್ತೀರಿ, ನೋಡ್ತೀರಿ. 10 ಗಂಟೆಗಳು ಕಾದು ನಿಂತು ಒದ್ದಾಡಿದ ಆಯಾಸ ಎಲ್ಲ 1 ನಿಮಿಷದಲ್ಲಿ ಹೊರಟೋಗ್ಬಿಡುತ್ತೆ, ಖುಷಿಯಾಗಿಬಿಡ್ತೀರಿ. ಆ ಶಕ್ತಿ ನೀವು ನೋಡ್ತೀರಲ್ಲ ಅಲ್ಲಿ. ಆ ತಿರುಪತಿ ಲಡ್ಡು ತಿಂತೀನಿ. ಆ ಲಡ್ಡುವಿನಂತೆ ತಯಾರು ಮಾಡೋಕ್ಕೆ ಯಾರ್ಯಾರೋ ಪ್ರಯತ್ನ ಪಟ್ಟರು, ಎಲ್ಲೂ ಸಾಧ್ಯ ಆಗಲಿ. ತಿರುಪತಿ ಲಡ್ಡು ಅದೇ ವಿಭೂತಿ ಅಂತೀನಿ ನಾನು. ಅಂದರೆ ನೀವು ಕಣ್ಣನ್ನು ತೆರೆದು ನೋಡಲಿಕ್ಕೆ ಸಾಧ್ಯವಿದ್ದರೆ, ಕೃಷ್ಣನ ಭಾಷೆ ಇದು ಮತ್ತೊಮ್ಮೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವ. ಅಲ್ಲಿ ಶ್ರೀಮಂತಿಕೆ ಇರುತ್ತೆ ನೋಡೋದಕ್ಕೆ. ಹಳೇ ಕಾಲದ್ದು ನಡ್ಕೊಂಡು ಬಂದುಬಿಟ್ಟಿರ್ತದು. ಅಂಥ ಜಾಗಗಳನ್ನು, ಅಂತಹ ವ್ಯಕ್ತಿಗಳನ್ನು ನೀವು ನೋಡಿದರೆ, ನೀವು ಗದಗ್ಗೆ ಹೋಗ್ತೀರಿ, ಅಲ್ಲಿ ವೀರನಾರಾಯಣನ ಗುಡಿ ಇದೆ. ಅಲ್ಲಿ ಒಂದು ಕಂಬ ತೋರಿಸ್ತಾರೆ, ಕುಮಾರವ್ಯಾಸ ಕಂಬ ಅಂತ ತೋರಿಸ್ತಾರಲ್ಲ. ಇದು ನನಗನುಭವ ಆಗಿದೆ. ಕುಮಾರವ್ಯಾಸ ಅಲ್ಲಿ ಕುಳಿತು ಗದಗಿನ ಭಾರತವನ್ನು ಬರೆದ ಅಂತಂತ ಹೇಳ್ತಾರೆ. ಅಲ್ಲಿ ಹೋದರೆ ಸಾಕು, ಶ್ರೀ ವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನ ಜಗ ಬಂದ್ಬಿಡ್ತೀರಿ. ನನಗೆ ಬಂದಿದೆ ಇಲ್ಲಿ. ಅದನ್ನು ನೋಡಿದರೆ 600 ವರ್ಷಗಳ ಹಿಂದಿನ ಮಾತು.
ಅಲ್ಲಿ ಕುಮಾರವ್ಯಾಸ ಇದ್ದ ಕಣೆಯ, ಇಲ್ಲಿ ಬರ್ದೇನೆ ಕಾವ್ಯವನ್ನು. ಆ ವೀರನಾರಾಯಣ ಗುಡಿ ಹಾಗಿದೆಯಯ್ಯ, ಅದೆಷ್ಟೇ ಹಳೇದಾಗಿದೆ ನಿಮಗೆ ಅನ್ನಿಸ್ಬೇಕು, ಅನ್ನಿಸುತ್ತೆ. ನಿಮಗೆ ಅನ್ನಿಸಿದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ಯಾವುದೇ ಜಾಗ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಒಂದು ನೀರಿನ ನದಿ ಹರಿತಾ ಇರಲಿ, ನಿಮಗೆ ಹಾಗೆ ಅನ್ನಿಸ್ತೋ ಯದ್ಯದ್ವಿಭೂತಿ ಮತ್ಸತ್ವಂ ಮತ್ಸತ್ವಂ ಮತ್ಸತ್ವಂ, ನನ್ನ ಸತ್ವ ಅಲ್ಲಿದೆ. ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಂತಹ ಸ್ಥಾನಗಳು, ಅಂತಹ ವ್ಯಕ್ತಿಗಳು ನನ್ನ ಅಂಶದಿಂದ ಹುಟ್ಟಿದ್ದಾರೆ ಅಂತ ತಿಳ್ಕೋ. ಅದಕ್ಕೆ ನಾನು ಮೋದಿಯವರನ್ನು ಹೇಳಿದ್ದು, ಅಂತಹ ಸಂಭವ ಅವರಿಗಿದೆ. ಇಲ್ಲಿದ್ರೆ ಸಾಧ್ಯ ಭಾರತ ನುಂಗಾಕಬೇಕು ಅಂತ ಇದ್ದಾರೆ ಎಲ್ಲರೂ. ಇದೇ ಭಗವದ್ಗೀತೆಯನ್ನು ಭಾರತ ಹುಟ್ಟು ಎಷ್ಟು ವರ್ಷ ಆಯಿತು? ರಾಜತಾಂತ್ರಿಕ ಸಂಪರ್ಕ ಬಂದು ಎಷ್ಟು ವರ್ಷಗಳಾಗೋಯ್ತು? ಬಂದ ಅತಿಥಿಗಳಿಗೆಲ್ಲ ತಾಜ್ ಮಹಲ್ ಕೊಡ್ತಾ ಇದ್ದರು ಪ್ರತಿರೂಪವನ್ನು. ಮೋದಿ ಬಂದ ಮೇಲೆ ಭಗವದ್ಗೀತೆಯನ್ನು ಕೊಡ್ತಾರೆ ಇವತ್ತಿನ ದಿವಸ ಅತಿಥಿಗಳಿಗೆ. ಇಂಥದ್ದು ನಾನೊಂದು 20 ಉದಾಹರಣೆ ಕೊಡ್ಬೋದು, ಆಮೇಲೆ ಅದು ಬರೀ ಮೋದಿ ಭಾಷಣ ಬಿಡುತ್ತೆ ಅಂತ ಕೊಡೋಕ್ಕೋಗಲ್ಲ. ವಿಭೂತಿ ಅಂದರೆ ಏನು ಅನ್ನುವುದಕ್ಕೆ ಆತ ಪ್ರತ್ಯಕ್ಷ ನಿದರ್ಶನ. ಕಣ್ತೆಗೆದು ನೋಡಬೇಕಷ್ಟೇ. ಎಂತೆಂಥ ಏನು ಸಾಧ್ಯ ಇತ್ತೇನ್ರಿ ಕಾಶ್ಮೀರ ಅಂತ ತಗೊಳ್ಳೋದು, ಅದ್ರ ಬಗ್ಗೆ ಒಂದು ಗಂಟೆ ಉಪನ್ಯಾಸ ಕೊಡಬೇಕು, ಬಿಡಿ ಅದೆಲ್ಲ. ಒಟ್ಟಿನಲ್ಲಿ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾ ಇರತಕ್ಕಂಥದ್ದು, ಅಯ್ಯ ಮನುಷ್ಯರೇ, ನಿಮ್ಮ ಕಣ್ಣಿಗೆ ಎಲ್ಲಾದರೂ ಪುರಾತನವಾದ್ದು, ಎಲ್ಲಾದರೂ ವೈಭವವಾದ್ದು, ಎಲ್ಲಾದರೂ ವಿಶೇಷವಾದ್ದು, ಎಲ್ಲಾದರೂ ಶ್ರೀಮಂತಿಕೆಯಿಂದ ಇರತಕ್ಕಂಥದ್ದು, ಎಲ್ಲಾದರೂ ಶಾಶ್ವತವಾಗಿ, ಅದಕ್ಕೆ ಗಂಗಾ ನದಿ ಹೇಳಿದ್ದು 1000 ವರ್ಷದಿಂದ ಹರಿತನೇ ಇದೆ, ಹರಿತನೇ ಇದೆ, ಹರಿತನೇ ಇದೆ. ಅದಕ್ಕೆ ಅದನ್ನು ಗಂಗಮ್ಮ ಅಂತ ಕರೆಯೋದು, ಗಂಗಾದೇವಿ ಅಂತ ಕರೀತಕ್ಕಂಥದ್ದು, ಪವಿತ್ರ ಅಂತ ಹೇಳ್ತಾರೆ. ಮುಟ್ಟಿದ್ರೆ ಸಾಕು, ಮುಳುಗೆದ್ರೆ ಸಾಕು. ಬಿಡಕೆ ಹೇಳ್ದೊಡಗಹರಂ ನೆನೆಯ ಪುಣ್ಯೌಘ. ನಿಮಗೆ ಆ ನಂಬಿಕೆ ಇದ್ದರೆ ಗಂಗೆಯಲ್ಲಿ ಮುಳುಗೆದ್ದು ನೀವು ಪವಿತ್ರರಾಗಿಬಿಡ್ತೀರಿ. ಶ್ರೀಮದ್ ರಾಮಾಯಣದ ಉಪನ್ಯಾಸಗಳನ್ನು ನಾನು ಕೊಟ್ಟು ಮುಗಿಸಿದ್ದೇನೆ ಅಂದರೆ ನಾನು ಶುದ್ಧನಾಗಿಬಿಡ್ತೀನಿ. ನೀವು ಅದೇ ಶ್ರದ್ಧೆಯಿಂದ ಕೇಳಿದರೆ ನೀವು ಶುದ್ಧರಾಗ್ಬಿಡ್ತೀರಿ. ಅದಕ್ಕೆ ಇದನ್ನು ಪಾರಾಯಣ ಅಂತ ಕರೀತಕ್ಕಂಥದ್ದು. ಪಾರಾಯಣದ ಅರ್ಥ ಹೇಳಿದ್ದೇನೆ ನಾನು. ಪಾರ ಅಂದರೆ ದಡ ಅಂತಂತ, ಅಯನ ಅಂತಂತ ಹೇಳಿದರೆ ನಡೆಯೋದು, ಚಲಿಸುವುದು. ಸೂರ್ಯ ಉತ್ತರ ದಿಕ್ಕೆ ಚಲಿಸುವುದರಿಂದ ಅದು ಉತ್ತರಾಯಣ, ದಕ್ಷಿಣಕ್ಕೆ ಚಲಿಸಿದರೆ ದಕ್ಷಿಣಾಯನ ಚಲಿಸುವುದು. ಪಾರಾಯಣ ಭಗವದ್ಗೀತೆ ಇಟ್ಕೊಳ್ತೀರಿ, ಶ್ರೀಮದ್ ರಾಮಾಯಣ ಇಟ್ಕೊಳ್ತೀರಿ, ಭಾರತ ಇಟ್ಕೊಳ್ತೀರಿ, ದೇವಿ ಭಾಗವತ ಇಟ್ಕೊಳ್ತೀರಿ, ಲಲಿತಾ ಸಹಸ್ರನಾಮ ಇಟ್ಕೊಳ್ತೀರಿ. ಇಟ್ಟುಕೊಂಡು ಮೊದಲನೇ ಶ್ಲೋಕ ಹೇಳ್ತಾ ಇದ್ದ ಹಾಗೆ ಆ ಸರೋವರದಲ್ಲಿ ಬೀಳ್ತೀರಿ. ಪಾರ ಇದು ದಡ. ಶ್ರೀಮದ್ ರಾಮಾಯಣದ ಮೊದಲನೆಯ ಶ್ಲೋಕವನ್ನು ಹೇಳ್ತೀರಿ. ಮೊದಲನೆಯ ಶ್ಲೋಕ ಹೇಳ್ತಾ ಇದ್ದಾಗೆ ರಾಮಾಯಣ ಅನ್ನೋ ಸಮುದ್ರದಲ್ಲಿ ಬೀಳ್ತೀರಿ. ಆ ಇಡೀ 24,000 ಶ್ಲೋಕಗಳನ್ನು ಓದಿಕೊಂಡು ವಿಷ್ಣೋರ್ಬಲಂ ವರ್ಧತಾಮ್ ಅಂತ ಕೊನೆಗೆ ಬರುತ್ತೆ. ಅಲ್ಲಿ ಬಂದರೆ ಇನ್ನೊಂದು ಪಾರ ಸಿಗುತ್ತೆ, ಇನ್ನೊಂದು ದಡ ಸಿಗುತ್ತೆ. ಅಲ್ಲಿ ಅದನ್ನು ಹತ್ತುತ್ತೀರಿ. ಶ್ರೀಮದ್ ರಾಮಾಯಣ ಸಮುದ್ರದಲ್ಲಿ ಈಜಿ ಆ ದಡವನ್ನು ಹತ್ತಿದ ನೀವು ಪಾರಾಯಣವನ್ನು ಮಾಡಿದಿರಿ ಅಂತ ಅರ್ಥ. ದೇವಿ ಭಾಗವತವನ್ನು ಓದಲಿಕ್ಕೆ ಶುರು ಮಾಡಿದರೆ ಮುಕ್ತಾಯ ಮಾಡಿದಾಗ ದೇವಿ ಭಾಗವತ ಪಾರಾಯಣ ಮಾಡಿದಿರಿ ಅಂತ ಅರ್ಥ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಲಲಿತಾ ಸಹಸ್ರನಾಮ ಓದಕ್ಕೆ ಶುರು ಮಾಡಿದ್ರೆ ಪಾರಾಯಣ ಶುರುವಾಯಿತು, ಮುಕ್ತಾಯವಾಯಿತೋ, ಪಾರಾಯಣ ಆಯಿತು. ಅಂದರೆ ನೀವು ನಂಬಿದ, ಇಚ್ಛಿಸುವ, ಬಯಸುವ ಕೃತಿಯನ್ನು ಈಜಬೇಕು. ನೀವು ಮುಳುಗದಂತೆ ಬದುಕುಳಿಯುತ್ತಾ, ಈಜುತ್ತಾ, ಅನುಭವಿಸುತ್ತಾ ಆ ಪಾರಾಯಣವನ್ನು ಮುಗಿಸಬೇಕು. ಹಾಗೆ ನೀವು ಪಾರಾಯಣವನ್ನು ಮುಗಿಸಿದರೆ, ಭಗವದ್ಗೀತೆಯ ಪಾರಾಯಣವನ್ನು ಮುಗಿಸಿದರೆ ಏನಾಗುತ್ತೆ ಅಂತ ಕೃಷ್ಣ ಆಮೇಲೆ ಹೇಳ್ತಾರೆ. 10ನೇ ಅಧ್ಯಾಯ ಅಷ್ಟು ಸಾಕು. ಕೊನೆಗೆ 10ನೇ ಅಧ್ಯಾಯದಲ್ಲಿ ನೀವು ಏನಾದರೂ ವಿಶೇಷವಾದ ವ್ಯಕ್ತಿಗಳನ್ನು, ವಿಶೇಷವಾದ ಜಾಗಗಳನ್ನು, ವಿಶೇಷವಾದ ಜಲ ಸಂಪತ್ತನ್ನು, ವಿಶೇಷವಾದ ದೇವತಾ ಪ್ರತಿಮೆಗಳನ್ನು ನೋಡಿದರೆ ಅಲ್ಲಿ ಕೃಷ್ಣ ಇದ್ದಾನೆ ಅಂತ ನೀವು ಒಪ್ಪಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮಮ ತೇಜೋಂಶ ಸಂಭವಂ, ನನ್ನ ತೇಜಸ್ಸಿನಿಂದ, ನನ್ನ ಅಂಶದಿಂದ ಅವರು ಇದ್ದಾರೆ ಅಂತ ನಂಬೇಕು ನೀನು.
ಇನ್ನು 11ನೇ ಅಧ್ಯಾಯಕ್ಕೆ ಬನ್ನಿ. ವಿಶ್ವರೂಪ ಸಂದರ್ಶನ ಯೋಗ. ಅದು ಮಹಾ ದೊಡ್ಡ ಯೋಗ. ಆ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಏನು ಹೇಳಪ್ಪ, ಏನೇನೋ ಹೇಳಬೇಕು. ಒಂದೇ ಒಂದು ಘಟನೆಯನ್ನು ಹೇಳಿ ಮುಂದಕ್ಕೆ ಹೋಗ್ಬಿಡೋಣ. ಇದು 13ನೇ ಅಧ್ಯಾಯ. ಇವತ್ತಾರು ಶುರು ಮಾಡಬೇಕು ಅಂತ ಇದ್ದೆ ನಾನು. ಶುರು ಮಾಡೇ ಬಿಡೋಣ. 11ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಒಂದು ಘಟನೆ ನಡೆಯುತ್ತೆ. 10ನೇ ಅಧ್ಯಾಯದಲ್ಲಿ ಕೃಷ್ಣ ಎಲ್ಲ ಹೇಳಿದ್ನಲ್ಲ, ಅಲ್ಲಿದ್ದೀನಿ ಇಲ್ಲಿದ್ದೀನಿ ಯದ್ಯದ್ವಿಭೂತಿ ಮತ್ತು ಸತ್ವಂ, ಇದನ್ನೆಲ್ಲ ವರ್ಣನೆ ಮಾಡಿದೆ. ಈಗ ಅರ್ಜುನನಿಗೆ ಆಸಕ್ತಿ ಬಂದ್ಬಿಡ್ತು. ಅಲ್ಲಿದ್ದೀನಿ ಇಲ್ಲಿದ್ದೀನಿ ಎಲ್ಲೆಲ್ಲೂ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ ಕೃಷ್ಣ, ಅದನ್ನು ನಾನು ನೋಡಬೇಕು ಅಂತ ಇಷ್ಟ ಆಯಿತು. ಕೃಷ್ಣ, ನೀ ಇಷ್ಟೆಲ್ಲ ವರ್ಣನೆ ಮಾಡಿದೀಯಾ, ಅಷ್ಟೊಂದೂ ರೂಪಗಳು, ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್, ಈ ರೀತಿ ಪಟ್ಟಿ ಕೊಟ್ಟಲ್ಲಪ್ಪ ನೀನು, ಅದೆಲ್ಲ ನಾನು ನೋಡಬೇಕು ಅಂತ ಇದ್ದೇನೆ. ನಿಮಗೂ ಭಾಳ ಜನಕ್ಕೆ ಅನಿಸುತ್ತೆ ನಾವು ಕೃಷ್ಣನ ನೋಡಬೇಕು ಅಂತ ಇದ್ದೀವಿ, ಕೃಷ್ಣನಿಗೋಸ್ಕರ ತಪಸ್ಸು ಮಾಡ್ತೀವಿ, ಕೃಷ್ಣ ದರ್ಶನಕ್ಕಾಗಿ ಜಾತ್ರೆಗೆ ಹೋಗ್ತೀವಿ, ಭಕ್ತಿಯಿಂದ ಪೂಜೆ ಮಾಡ್ತೀವಿ, ಕೃಷ್ಣ ಕಾಣಿಸಲೇಬೇಕು. ಆದರೆ ಕೇಳುವುದಷ್ಟೇ ನಿಮ್ಮ ಕರ್ತವ್ಯ, ಕಾಣಿಸುವುದು ಬಿಡುವುದು ಅವನಿಗೆ ಬಿಟ್ಟಿದ್ದು. ಆ ನಂಬಿಕೆಯಿಂದಲೇ ನೀವು ಕೃಷ್ಣನ ಪೂಜೆ, ಯಾವ ದೈವ ಪೂಜೆಯನ್ನಾದರೂ ಹಾಗೇ ಮಾಡಬೇಕು. ನಿಮ್ಮದು ಪ್ರಾರ್ಥನೆ, ನಿಮ್ಮದು ಕೇಳಿಕೆ. ಬೇಕಾದ್ರೆ ಗಲಾಟೆ ಮಾಡೋದು, ಕೃಷ್ಣದೇ ತೋರ್ಸಯ್ಯ ನಿನ್ನನ್ನು ಅಂತ ಗಲಾಟೆ ಮಾಡ್ಬೋದು, ಆದರೆ ಅದು ಬಿಟ್ಟಿಂದೇನೂ ಮಾಡೋಕ್ಕಾಗಲ್ಲ. ನೀವು ಕೃಷ್ಣ ಇಷ್ಟಪಟ್ಟರೆ ಮಾತ್ರ ನಿಮಗೆ ದರ್ಶನ, ಅದು ಅವನಿಗೆ ಬಿಟ್ಟಿದ್ದು. ಅರ್ಜುನ ಕೇಳಿದ, ಪ್ರಾರ್ಥನೆ ಮಾಡಿದ. ಭಾಳ ಸುಂದರವಾದ ಸೊಗಸಾದ ಸನ್ನಿವೇಶ. ತೋರ್ಸಪ್ಪ ಅಂದ. ನಾನು ನಿನ್ನ ನೋಡಬೇಕಯ್ಯ ಅಂದ. ಕೃಷ್ಣನಿಗೆ ಅನ್ನಿಸ್ತು ತೋರಿಸ್ಬಿಡೋಣ ಅಂತ. ಎಷ್ಟೇ ಆಗಲಿ ಬಂಧು, ಎಷ್ಟೇ ಆಗಲಿ ಸೋದರಳಿಯ, ಎಷ್ಟೇ ಆಗಲಿ ಆಪ್ತ, ಎಷ್ಟೇ ಆಗಲಿ ಸ್ನೇಹಿತ, ಈಗ ಭಕ್ತ ಬೇರೆ ಆಗಿಬಿಟ್ಟಿದ್ದಾನೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನೆನ್ನೆ ಮಾತಾಡಿದ್ದೀನಿ ನಾನು. ನೋಡಯ್ಯ, ನನ್ನ ಅನೇಕ ಮುಖಗಳನ್ನು ನೋಡು, ಅಶ್ವಿನಿ ದೇವತೆಗಳನ್ನು ನೋಡು, ಏಕಾದಶ ರುದ್ರರನ್ನು ನೋಡು, ವಾಸುದೇವನನ್ನು ನೋಡು, ನೋಡು ನೋಡು ನೋಡು. ಪೆಕರ ಏನೂ ಕಾಣಿಸ್ತಾ ಇಲ್ಲ ಅರ್ಜುನಿಗೆ. ನೋಡು ಅಂತ ಇದ್ದಾನು. ಏನಪ್ಪ ನೋಡು ಅಂತ ಇದೆಯಾ, ಏನು ಕಾಣಿಸ್ತಾ ಇಲ್ವಲ್ಲಪ್ಪ ಅಂದ. ಆಗ ಕೃಷ್ಣ ಹೇಳಿದ ಬಹಳ ದೊಡ್ಡ ಮಾತು, ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಭಾಳ ದೊಡ್ಡ ಶ್ಲೋಕ, ಭಾಳ ಅದ್ಭುತವಾದ ಶ್ಲೋಕ. ತು ನೀನು, ನಾ ಸಾಧ್ಯ ಇಲ್ಲ, ಮಾಂ ನನ್ನನ್ನು, ಶಕ್ಯಸೇ ದ್ರಷ್ಟು ನೀನು ನನ್ನನ್ನು ನೋಡೋಕ್ಕಾಗಲ್ಲ ಕಡೆಯ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ, ಈ ಕಣ್ಣಿನಿಂದ ನಿಂಗೆ ನೋಡೋಕ್ಕಾಗಲ್ಲ. ನಮ್ಮ ಕಣ್ಣು ಅನ್ನತಕ್ಕಂಥ ಇಂದ್ರಿಯಗಳಿಗೆ ಶಕ್ತಿ ಇಲ್ಲ. ಕೃಷ್ಣನ್ ಬಿಟ್ಬಿಡ್ರಿ, ಸೂರ್ಯನ ನೋಡೋಕ್ಕಾಗ್ತೇನೆ ರೀ ನಿಮಗೆ? ಕಣ್ಣು ಕಾಣಿಸ್ತಕ್ಕಂಥ ಪ್ರತ್ಯಕ್ಷ ದೈವವನ್ನು ಸೂರ್ಯನ ಒಂದು ಕ್ಷಣ ನೋಡಿದರೆ ಕಣ್ಣು ನೀರು ತುಂಬಿಬಿಡುತ್ತೆ, ಕತ್ಲಾಗಿಬಿಡುತ್ತೆ, ತಲೆ ಕೆಳಿಸ್ಬಿಡ್ತೀವಿ. ಬೇಡಿ ಈ ದೀಪ ನೋಡಿ, ಆ ದೀಪ ನೋಡೋಕ್ಕಾಗುತ್ತಾ? ನಮ್ಮ ಕಣ್ಣಿಗೆ ಶಕ್ತಿ ಇಲ್ಲ. ಪ್ರಕಾಶ ಜಾಸ್ತಿ ಆದರೂ ನೋಡೋಕ್ಕಾಗಲ್ಲ, ಪ್ರಕಾಶ ಕಡಿಮೆಯಾದರೂ ನೋಡೋಕ್ಕಾಗಲ್ಲ. ಅಂಥದ್ದು ಕೃಷ್ಣನ್ ನೋಡ್ತೀರಾ ನೀವು? ನಾನು ದೇವರು ನೋಡಬೇಕು ಅಂದರೆ ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ. ಈ ಚರ್ಮದ ಕಣ್ಣುಗಳಿಂದ ನನ್ನನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀನು 100% ಶಿಷ್ಯನಾಗಿ ಬಿಟ್ಟಿದ್ದೀಯ, ಹೇಳ್ಕೊಂಡಿದ್ದೀಯ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪತ್ತಿ ಶರಣಾಗತಿಯಾಗಿಬಿಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದೀಯ. ಆದ್ದರಿಂದ ಈಗ ನಾನು ದದಾಮಿ ಕೊಡ್ತಾ ಇದ್ದೇನೆ, ದಿವ್ಯವಾಗಿರತಕ್ಕ
ಆಗಿರತಕ್ಕಂತಹ ತೇ ನಿನಗೆ ಚಕ್ಷು ನಿನಗೆ ದಿವ್ಯವಾಗಿರತಕ್ಕಂತಹ ಕಣ್ಣುಗಳನ್ನು ಕೊಡುತ್ತೇನೆ. ಕೃಷ್ಣನನ್ನು ನೋಡಬೇಕಾದರೆ ಕೃಷ್ಣನೇ ನಿಮಗೆ ಕಾಣಿಸಬೇಕು. ಕೃಷ್ಣನನ್ನು ನೋಡುವ ಕಣ್ಣನ್ನು ಕೃಷ್ಣನೇ ಕೊಡಬೇಕು ನಿಮಗೆ. ಅರ್ಥ ಆಗ್ತಾ ಇದೆಯೇನ್ರಿ? ದಿವ್ಯಂ ದದಾಮಿತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಈಗ ನನ್ನ ಯೋಗವನ್ನು ನೋಡಯ್ಯ ಅಂತ ಹೇಳಿ. ಯಾವಾಗ ಅರ್ಜುನನಿಗೆ ದಿವ್ಯವಾದ ಕಣ್ಣುಗಳು ಬಂತೋ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಅಂತ ಶುರು ಮಾಡ್ತಾನೆ. ಎಲ್ಲ ಕಾಣಿಸ್ತಾ ಇದೆ, ಹಾಗಿದೆಯಾ ಹೀಗಿದೆಯಾ ಹೀಗಿದೆಯಾ ಹಾಗಿದೆಯಾ. ಅಂದರೆ ಇದರ ರಹಸ್ಯ ಏನು ಅಂದರೆ, ದೈವವನ್ನು ನೋಡಬೇಕು ಅನ್ನುವ ಅಭಿಲಾಷೆ ನಿಮಗೆ ಇದ್ದರೆ ಅರ್ಜುನ ಹೇಳಿದಂತೆ ಶಾಧಿ ಮಾಂ, ಶಾಧಿ ಅಂದರೆ ಜ್ಞಾನ, ಮಾಂ ನನಗೆ ನೀನು ಜ್ಞಾನವನ್ನು ಕೊಡು. ಶಿಷ್ಯಸ್ತೇಹಂ ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ, ತ್ವಾಂ ನಿನಗೆ ಪ್ರಪನ್ನಂ ನಾನು ಶರಣಾಗತನಾಗಿದ್ದೇನೆ ಅಂತ ನೀವು ಶರಣಾಗತಿಯನ್ನು 100ಕ್ಕೆ 100ರಷ್ಟು ಕೃಷ್ಣನಲ್ಲಿ ತೋರಿಸಿದರೆ ಕೃಷ್ಣ ಕಾಣಿಸ್ತು. ಅರ್ಜುನ ಕಾಣಿಸ್ತಾರೆ, ನಿಮಗೆ ಯಾಕ್ರಿ ಕಾಣಿಸ್ಬಾರ್ದು? ಕಾಣಿಸ್ಲೇಬೇಕು, ಕಾಣಿಸ್ತಾನೆ. ನಾನು ಬಹಳ ಸಭೆಗಳಲ್ಲಿ ಹೇಳಿದ್ದೇನೆ, ಸಪ್ತಾಹ ನಿಮ್ಮಲ್ಲಿ ಕೊಟ್ಟರೆ ಆ ಸಪ್ತಾಹ ಮುಗಿಯುವುದರೊಳಗೆ ನಿಮಗೆ ಕೃಷ್ಣ ಕಾಣಿಸಬೇಕು. ನಿಮಗೆ ಶ್ರದ್ಧೆ ಇದ್ದರೆ ಕಾಣಿಸ್ಲೇಬೇಕು. ಕಾಣಿಸಿದ್ದಾನೆ, ಬೇಕಾದ ಜನ ಬಂದು ಹೇಳಿದ್ದಾರೆ, ಕಂಡಿದೆ, ಕೃಷ್ಣನ ದರ್ಶನವಾಗಿದೆ. ನಿಮಗಿರಬೇಕು ಆ ಶ್ರದ್ಧೆ. ಹೀಗಾಗಿ 11ನೇ ಅಧ್ಯಾಯ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದೆ ಅಂದರೆ, ನೀವು ಶರಣಾಗತಿಯನ್ನು ಅನುಭವಿಸಿದರೆ ಕೃಷ್ಣನೇ ನಿಮಗೆ ತನ್ನನ್ನು ನೋಡಿಸುವ ಶಕ್ತಿಯನ್ನು ಕೊಟ್ಟು ದರ್ಶನ ಕೊಡುತ್ತಾನೆ. ಅದು ಕೃಷ್ಣ ಆಗ್ಬೋದು, ರಾಮ ಆಗ್ಬೋದು, ಹನುಮಂತ. ನಾನು ಮೊದಲಿಂದಲೂ ಅದನ್ನು ಹೇಳ್ತಾ ಇದ್ದೆ.